ಜಂಕ್ಷನ್ನಲ್ಲಿ ಯಾವುದೇ ಮಾಹಿತಿಯನ್ನ ನೀಡದೆ ಅಗತ್ಯವಿಲ್ಲದಿದ್ರೂ ಕೂಡ ಹೆದ್ದಾರಿ ಇಲಾಖೆ ರಸ್ತೆ ಅಗಲೀಕರಣಕ್ಕೆ ಮುಂದಾಗಿದ್ದು ಸ್ಥಳೀಯ ವ್ಯಾಪಾರಸ್ಥರಿಗೆ ಹೊಡೆತ ನೀಡಿದೆ ಅಂತ ಕೂಳೂರು ನಾಗರಿಕ ಸಮಿತಿಯ ಸಂಚಾಲಕ ಗುರುಚಂದ್ರ ಹೆಗ್ಡೆ ಗಂಗಾರಿ ಕೂಳೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಕೂಳೂರು ಜಂಕ್ಷನ್ನಲ್ಲಿ ಅಗತ್ಯವಿಲ್ಲದಿದ್ರೂ ಕೂಡ ಮೇಲ್ಸೇತುವೆ ಮಾಡಿ ವ್ಯಾಪಾರಿಗಳಿಗೆ ಹೊಡೆತ ನೀಡಿದೆ. ಇದೀಗ ಮತ್ತೆ ಹೆದ್ದಾರಿ ಇಲಾಖೆ ಅಗಲೀಕರಣಕ್ಕಾಗಿ ಸರ್ವೆ ನಡೆಸ್ತಾ ಇದೆ. ವ್ಯಾಪಾರಿಗಳಿಗೆ ಯಾವುದೇ ಮಾಹಿತಿ ನೀಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶಾಲವಾದ ಜಾಗವನ್ನು ಹೈವೇ ಕಾಮಗಾರಿಗೋಸ್ಕರ ಫ್ಲೈಓವರ್ ಇಂದ ಅದನ್ನ ಅವರಿಗೆ ಎಷ್ಟು ಬೇಕಷ್ಟು ತಗೊಂಡು ನಮಗೆ ಅದು ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಮಾಡಿ ವ್ಯಾಪಾರೀಕರಣಕ್ಕೆ ತೊಂದರೆ ಮಾಡಿ ಪಾರ್ಕಿಂಗ್ಗೆ ಬಿಟ್ಟ ಜಾಗ ಹೈವೇ ಮಾಡಿದ್ರು. ಓಕೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಲ್ಲದೆ ಒಂದು 6 ಫೀಟ್ ಹೈಟ್ ಮಾಡಿಬಿಟ್ಟು ಅವರ ಹೈವೇ ಕಾಮಗಾರಿ ಮುಗಿದಾಗುವಾಗ ನಮ್ಮ ಪರಿಸ್ಥಿತಿ ಅಧೋಗತಿ. ಕಾರಣ 6 ಫೀಟ್ ಹೈಟ್ ಆಗಿದ್ದರಿಂದ ಅದನ್ನು ನಮಗೆ ಗ್ರಾಹಕರಿಗೆ ನಮಗೆ ವ್ಯವಸ್ಥೆ ಮಾಡಿಕೊಡಲಿಕ್ಕೆ ಒಂದು 6-7 ಸ್ಟೆಪ್ ಮಾಡಿ ನಾವು ಮಾಡಬೇಕಾಯಿತು. ಇದರಿಂದ ನಮಗೆ ನಮ್ಮ ಸ್ವಲ್ಪ ಪ್ರಾಯದವರು ಅಂದರೆ ಯಾವ ನಮಗೆ ಸೀನಿಯರ್ ಸಿಟಿಜನ್ ಎಲ್ಲ ಕೆಳಗೆ ಬರಲಿಕ್ಕೆ ಒಪ್ಪುವುದಿಲ್ಲ. ಮತ್ತೊಂದು ಹಿರಿಯ ನಾಗರಿಕರ ಆ ಥರ ತೊಂದರೆ ಆದರೆ ಮತ್ತೊಂದು ಮಳೆ ನೀರು ಇಲ್ಲಿ ನಿಂತು ತೋಡಿ ಹಾಕುವ ರೀತಿಯಲ್ಲಿ ಬಂತು. ಈಗಲೂ ಅದೇ ಥರ ನಡೀತಾ ಉಂಟು. ಈಗ ಇನ್ನೊಮ್ಮೆ ನಾವು ಈ ಹೈವೇಯವರು ಬಂದು ಮಾರ್ಕ್ ಮಾಡಿ ಹೋಗ್ತಾ ಇದ್ದಾರೆ. ಆ ಮಾರ್ಕ್ ಮಾಡುವಾಗ ನಾವು ಅವ್ರ ಹತ್ರ ಡಾಕ್ಯುಮೆಂಟಲ್ಲಿ ಏನಾದರೂ ಎಲ್ಲಿವರೆಗೆ ಬರ್ತದೆ ಅಂತ ಕೇಳುವಾಗ ಅವರೆಲ್ಲರೂ ಕಾಂಟ್ರಾಕ್ಟ್ ಬೇಸಿಲ್ ಆಗಿರ್ಬೋದು, ಅದು ನಮಗೆ ಅನುಭವ ಇಲ್ಲ. ಅವರೇನು ಉತ್ತರ ಕೊಡೋದಿಲ್ಲ. ಬದಲಾಗಿ ಈ ನಿಮ್ಮದು ಬಿಲ್ಡಿಂಗ್ ಇದು ಈ ಬೋರ್ಡ್ ತೆಗೀರಿ, ನಾಡ್ದು ನಾವು ಇದು ಬರ್ತೀವಿ, ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನೋಟಿಸ್ ಕೊಡಲಿಲ್ಲ. ನಾವಿವತ್ತು ಸೇರಿದ ಉದ್ದೇಶ ಅಂದರೆ ನಾಗರಿಕರ ಸಾರ್ವಜನಿಕರ ಟ್ಯಾಕ್ಸನ್ನು ಈ ರೀತಿ ಅವೈಜ್ಞಾನಿಕ ಕೆಲಸದಲ್ಲಿ ಹಾಳು ಮಾಡಿ ಮತ್ತೊಮ್ಮೆ ನಮಗೆ ಈ ಕಡೆ ನಿಮ್ಮದು ಬಿಲ್ಡಿಂಗ್ ನಾವು ಮುಟ್ಟೋದಿಲ್ಲ, ಅರ್ಧದ ಇಲ್ಲಿವರೆಗೆ ಶಟರ್ವರೆಗೆ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮದು ಅಂಗಡಿ ಹೋಟೆಲ್ಗಳೆಲ್ಲ ಬಂದ್ ಆದ ಹಾಗೆ. ಸೊ ಆ ಬಂದಾಗ ಆದಮೇಲೆ ನಾವಿಲ್ಲಿ ಇದ್ದೇನು ಪ್ರಯೋಜನ? ಈ ವೇಳೆ ಪತ್ರಿಕಾ ವಿತರಕ ಮನೋಹರ್ ಶೆಟ್ಟಿ, ವ್ಯಾಪಾರಸ್ಥ ಮಹಮ್ಮದ್, ಶ್ರೀಧರ್ ಪೂಜಾರಿ, ವ್ಯಾಪಾರಿ ಜಸ್ಸಿಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.